ಹೆಲ್ಮೆಟ್ ಧರಿಸದೆ ಹಾಗೂ ಅರ್ಧ ಹೆಲ್ಮೆಟ್ ಧರಿಸಿ ಬೈಕ್ ಚಲಾಯಿಸುವ ಸವಾರರಿಗೆ ದಂಡ ಹಾಕುವ ಬದಲು ಸವಾರರಿಗೆ ಸಂಚಾರಿ ಪೊಲೀಸರು ಹೂ ನೀಡಿ ಹೆಲ್ಮೆಟ್ ತೊಡಿಸಿ ಬುದ್ಧಿಮಾತು ಹೇಳಿರುವ ವಿನೂತನ ಪ್ರಯೋಗ ಪುತ್ತೂರಿನ ಬಸ್ ನಿಲ್ದಾಣದ ಬಳಿ ನಡೆಯಿತು. 31ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂತಿಮ ದಿನದ ಅಂಗವಾಗಿ ಸಂಚಾರಿ ಪೊಲೀಸ್ ಠಾಣೆ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಸಹಯೋಗದೊಂದಿಗೆ ಬಸ್ ನಿಲ್ದಾಣ ಬಳಿಯ ಗಾಂಧಿ ಕಟ್ಟೆಯ ಮುಂಭಾಗದಲ್ಲಿ ಈ ವಿಶೇಷ ಕಾರ್ಯಕ್ರಮ ಆಯೋಜಿಸಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ರಸ್ತೆಯ ಮೂಲಕ ಅರ್ಧ ಹೆಲ್ಮೆಟ್ ಹಾಗೂ ಹೆಲ್ಮೆಟ್ ಧರಿಸದೆ ಬಂದ ದ್ವಿಚಕ್ರ ಸವಾರರನ್ನ ನಿಲ್ಲಿಸಿದ ಪೊಲೀಸರು ಅವರಿಗೆ ಯಾವುದೇ ರೀತಿಯ ದಂಡ ಹಾಕದೆ ಅದರ ಬದಲಿಗೆ ನಗರ ಠಾಣಾ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ ಹಾಗೂ ಸಂಚಾರಿ ಠಾಣಾ ಸಬ್ ಇನ್ಸ್ಪೆಕ್ಟರ್ ಚೆಲುವಯ್ಯ ಹಾಗೂ ಸಿಬ್ಬಂದಿಗಳು ಸವಾರರಿಗೆ ಗುಲಾಬಿ ಹೂ ನೀಡಿ ಸ್ವಾಗತಿಸಿ ಬಳಿಕ ಹೊಸ ಹೆಲ್ಮೆಟ್ ಅನ್ನು ಅವರ ತಲೆಗೆ ತೊಡಿಸಿ ರಸ್ತೆ ಸುರಕ್ಷತಾ ನಿಯಮಗಳ ಕರಪತ್ರ ನೀಡಿ ಹೆಲ್ಮೆಟ್ ಧರಿಸುವ ಅವಶ್ಯಕತೆಯ ಬಗ್ಗೆ ಬುದ್ಧಿಮಾತು ಹೇಳಿ ಕಳುಹಿಸಿಕೊಡಲಾಯಿತು. ಒಟ್ಟು 10 ಮಂದಿ ಸವಾರರಿಗೆ ಹೂ ಹೆಲ್ಮೆಟ್ ನೀಡಿ ಬುದ್ಧಿಮಾತು ಹೇಳಿ ಕಳುಹಿಸಿಕೊಡಲಾಯಿತು. ರಸ್ತೆ ಸುರಕ್ಷತಾ ಸಪ್ತಾಹದ ಕುರಿತು ಮಾತನಾಡಿದ ನಗರ ಠಾಣಾ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ, ಹೆಲ್ಮೆಟ್ ನಮ್ಮ ಜೀವ ರಕ್ಷಣೆಯಾಗಿರುವುದು. ಅದು ಬೈಕ್ನ ಹ್ಯಾಂಡಲ್ನಲ್ಲಿ ನೇತಾಡಿಸಲು ಅಲ್ಲ. ಕಾಟಾಚಾರಕ್ಕೆ ಹೆಲ್ಮೆಟ್ ಧರಿಸಬೇಡಿ. ಅದು ನಿಮ್ಮ ಒಳಿತಿಗಾಗಿ, ನಿಮ್ಮನ್ನು ನಂಬಿ ಬದುಕಿರುವ ಕುಟುಂಬದ ಒಳಿತಿಗಾಗಿ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸಿಯೇ ಬೈಕ್ ಚಾಲನೆ ಮಾಡಬೇಕು. ಸಂಚಾರ ನಿಯಮ ಉಲ್ಲಂಘನೆಯಿಂದಲೇ ಬಹುತೇಕ ಅಪಘಾತಗಳು ನಡೆಯುತ್ತಿದೆ. ಹೆಲ್ಮೆಟ್ ಇಲ್ಲದೆಯೇ ಅನಾಹುತಗಳು ಸಂಭವಿಸಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವಂತೆ ಅವರು ತಿಳಿಸಿದರು. ರಸ್ತೆ ಅಪಘಾತದಿಂದ ಮರಣ ಹೊಂದುವವರ ಸಂಖ್ಯೆ ಜಾಸ್ತಿ ಆಗಿದೆ. ನಾವು ಯಾವಾಗ ನೋಡಿದರೂ ಅಲ್ಲಿ ಅಪಘಾತವಾಯಿತು, ಇಲ್ಲಿ ಅಪಘಾತವಾಯಿತು, ಮೃತಪಟ್ಟರಂತೆ ಅಂತ ಸುದ್ದಿಗಳನ್ನು ಕೇಳ್ತಾರೆ. ಇದು ಯಾರಿಂದ? ವಾಹನದ ತಪ್ಪಿಂದವ, ಮನುಷ್ಯರ ತಪ್ಪಿಂದವ ಅಥವಾ ರಸ್ತೆಯ ತಪ್ಪಿಂದವ ಅಂತ ನಾವು ಆಲೋಚನೆ ಮಾಡೋದು. ಮೊದಲನೇದಾಗಿ ನಮ್ಮ ಈ ವೈಜ್ಞಾನಿಕ ಯುಗದಲ್ಲಿ ನಮ್ಮ ಧಾವಂತ, ನಾವು ಸ್ಪೀಡಾಗಿ ಹೋಗಲಿಕ್ಕೆ ಹೊರಟಿದ್ದೇವೆ. ಆ ಒಂದು ದಿಸೆಯಿಂದ ಅಪಘಾತ ಜಾಸ್ತಿ ಆಗ್ತಾಯಿದೆ. ನಮ್ಮ ರಸ್ತೆಗಳು ವಾಹನಕ್ಕೆ ಅನುಗುಣವಾಗಿ ಬೆಳೆದಿದೆ, ಕಡಿಮೆ ಇದೆ. ಎಲ್ಲರಲ್ಲೂ 1-2 ವೆಹಿಕಲ್ಗಳಿರುತ್ತೆ, ಅದಕ್ಕೆ ತಕ್ಕಂತೆ ಮಾರ್ಗಗಳು ಇಲ್ಲ. ಆದರೂ ಕೂಡ ನಾವು ರಸ್ತೆ ಸಂಚಾರಿ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿದಲ್ಲಿ ಬಹುತೇಕ ಅಪಘಾತಗಳನ್ನು ತಪ್ಪಿಸಬಹುದು. ಒಂದು ಹೆಲ್ಮೆಟನ್ನು ಧರಿಸದೇ ಇರುವಂಥ ಅಪಘಾತ ಪ್ರಕರಣಗಳಲ್ಲಿ ಹೆಚ್ಚಿನ ಅನಾಹುತ ಸಂಭವಿಸುವುದು ನಮಗೆ ಕಂಡುಬರುತ್ತದೆ. ಎಲ್ಲಿಯೂ ಏಟು ಇರುವುದಿಲ್ಲ, ತಲೆಗೆ ಸಣ್ಣ ಗಾಯ ಆಗಿರ್ತದೆ, ಮೃತಪಟ್ಟಿರ್ತಾರೆ. ಹಾಗಾಗಿ ಎಲ್ಲರೂ ಹೆಲ್ಮೆಟ್ ಅನ್ನು ಧರಿಸಿ ಜೀವನ ಉಳಿಸಬೇಕೆಂದು ನಾನು ಮನವಿ ಮಾಡ್ತಾ ಇದ್ದೇನೆ. ಸಂಚಾರಿ ಠಾಣಾ ಉಪನಿರೀಕ್ಷಕ ಚೆಲುವಯ್ಯ ಮಾತನಾಡಿ, ಪ್ರತಿಯೊಬ್ಬರ ಜೀವ ಅಮೂಲ್ಯವಾದುದು. ನಿಮ್ಮ ಜೀವ ಉಳಿಸುವ ಹೊಣೆ ನಿಮ್ಮ ಕೈಯಲ್ಲಿದೆ. ಇದಕ್ಕಾಗಿ ಪ್ರತಿ ಸಂದರ್ಭದಲ್ಲೂ ಹೆಲ್ಮೆಟ್ ಧರಿಸಿಯೇ ಬೈಕ್ ಚಲಾಯಿಸಬೇಕು ಎಂದು ಹೇಳಿದರು. ಇಲ್ಲ ಅಂತ ಹೇಳಿ ದಂಡ ವಿಧಿಸ್ತಾ ಇದ್ವಿ. ಆದರೆ ಈ ದಿನ ನಮ್ಮ ಒಂದು ಕಾರ್ಯಕ್ರಮವನ್ನು ಒಂದು ಸಾರ್ವಜನಿಕರಿಗೆ ಒಂದು ಮುಂದೆ ಒಳ್ಳೆಯ ದಿನಗಳು ಬರಲಿ, ಮುಂದೆ ಯಾವುದೇ ರೀತಿಯ ಒಂದು ಅವಘಡಗಳಾಗದ ರೀತಿಯಲ್ಲಿ ಅವರ ಕುಟುಂಬ ಅವರನ್ನು ನಂಬಿಕೊಂಡಿದೆ ಅನ್ನೋದು ರೀತಿಯಲ್ಲಿ ಒಂದು ಹೆಲ್ಮೆಟ್ಟು ಹಾಕಿ ಸಂಚಾರವನ್ನು ಮಾಡಿದ್ರೆ, ವಾಹನವನ್ನು ಚಲಾಯಿಸಿದರೆ, ನಮ್ಮ ಮೋಟರ್ ಸೈಕಲಲ್ಲಿ ಹೋಗುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿದರೆ ಯಾವುದೇ ರೀತಿಯ ಒಂದು ಅವಘಡಗಳಾದರೂ ಕೂಡ ತಲೆಗೆ ಪೆಟ್ಟಾಗದ ರೀತಿಯಲ್ಲಿ ನಮ್ಮ ನಂಬಿರುವಂಥ ಕುಟುಂಬದವರನ್ನು ನಾವು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲ ಸಾರ್ವಜನಿಕ ವಾಹನ ಚಾಲಕರು, ಮೋಟರ್ ಸೈಕಲ್ ಸವಾರರು ದಯವಿಟ್ಟು ಎಲ್ಲರೂ ಕೂಡ ಕಡ್ಡಾಯವಾಗಿ, ಕೇವಲ ಇವತ್ತೊಂದಿಷ್ಟೇ ಸೀಮಿತ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ಕೂಡ ನೀವು ರಸ್ತೆಗೆ ಇಳಿಬೇಕಾದ್ರೆ, ನಿಮ್ಮ ಮೋಟರ್ ಸೈಕಲ್ ಕೂತ್ಕೊಳ್ಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ ನಿಮ್ಮ ಜೀವನವನ್ನು ಉಳಿಸಿ, ನಿಮ್ಮ ಸಂಸಾರವನ್ನು ಬೆಳೆಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಸವಾರರಿಗೂ ಕೂಡ ಮಹಾಲಿಂಗೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ಮುಂದೆ ನಮ್ಮ ರಸ್ತೆ ಅಪಘಾತಗಳನ್ನು ತಪ್ಪಿಸಲಿಕ್ಕೆ ನಿಮ್ಮೆಲ್ಲರ ಒಂದು ತಾಲೂಕು ಪಂಚಾಯತ್ ಸದಸ್ಯ ಲಕ್ಷ್ಮಣಗೌಡ ಬೆಳ್ಳಿಪಾಡಿ, ನಗರಸಭಾ ಸದಸ್ಯ ಬಾಲಚಂದ್ರ, ಮಂಗಳೂರು ಬ್ಲಡ್ ಡೋನರ್ಸ್ನ ಕಾರ್ಯನಿರ್ವಾಹಕ ಇಮ್ರಾನ್ ಉಪ್ಪಿನಂಗಡಿ, ಬ್ಲಡ್ ಡೋನರ್ಸ್ನ ಪೋಷಕ ಮೊಹಮ್ಮದ್ ಸಲೀಂ, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅನೀಶ್, FIFO News 24/7 ಪುತ್ತೂರು.